ವಶಕ್ಕೆ ಅವ್ರನ್ನ ತಗೋಬೇಕು ಮತ್ತು ಕಠಿಣವಾಗಿರುವಂಥ ಸೆಕ್ಷನ್ಗಳನ್ನು ಹಾಕಿ ಕೇಸ್ಗಳನ್ನು ನಡೆಸಬೇಕು ಅನ್ನುವಂಥ ಆದೇಶವನ್ನು ಕೂಡ ಕೊಟ್ಟಿದ್ದೇನೆ. ಅಲ್ಲದೆ ನಮ್ಮ 3 ಜನ ಏನು ಗೌರವಾನ್ವಿತ ನ್ಯಾಯಾಧೀಶರಿದ್ದಾರೆ ಅವರಿಗೆ ಸೆಕ್ಯೂರಿಟಿ ಈಗಿರೋ ಸೆಕ್ಯೂರಿಟಿಯನ್ನು ಹೆಚ್ಚಿಸಬೇಕು, ವೈ ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಕೊಡಬೇಕನ್ನುವಂಥ ಒಂದು ತೀರ್ಮಾನವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ. ನಾನು ಕೇಳ್ತೀನಿ, ಈ ಸೋ ಕಾಲ್ಡ್ ಸೂಡೋ ಸೆಕ್ಯುಲರ್ ಡೋಂಗಿ ಸೆಕ್ಯುಲರ್ ಜನಕ್ಕೆ ಯಾಕೆ ಮೌನ ಇದ್ದೀರಿ? ಘಟನೆ ನಡೆದು 3-4 ದಿವಸ ಆಯಿತು, ಯಾಕೆ ಮೌನ ಇದ್ದೀರಿ? ಒಬ್ಬ ಜಡ್ಜ್ ಅವರ ತೀರ್ಪಿನ ವಿರುದ್ಧ ಕೊಲೆ ಬೆದರಿಕೆ ಮಾಡ್ತಾರೆ, ಮತ್ತು ಅವರು ಮಾಡುತ್ತಿರುವಂಥ ಮುಂದಿನ ಕೃತಿಗಳ ಬಗ್ಗೆನೂ ಕೂಡ ಸುಳ್ಳು ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆದರೆ ಇದು ಆದರೆ ನಾವು ಜವಾಬ್ದಾರಲ್ಲ ಅಂತ. ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಮೌನ ಇದ್ದೀರಿ? ಬೇರೆ ವಿಷಯದಲ್ಲಿ ಭಾಳ ದೊಡ್ಡ ಕೂಗನ್ನು ಹಾಕ್ತೀರಿ. ಈಗ ಒಂದು ವರ್ಗದ ಜನಕ್ಕೆ ಇಷ್ಟು ಓಲೈಸುವಂಥದ್ದು ಇದು ಸೆಕ್ಯುಲರಿಸಮ್ ಅಲ್ಲ, ಇದು ನಿಜವಾದಂಥ ಕಮ್ಯುನಲಿಸಮ್ ಅಂತ ನಾನು ಇದನ್ನು ಖಂಡನೆಯನ್ನು ಮಾಡ್ತೇನೆ. ನಿಮ್ಮ ಮೌನವನ್ನು ಮುರಿರಿ, ಇದಕ್ಕೆ ಖಂಡನೆಯನ್ನು ಮಾಡಿ ನಾವೆಲ್ಲ ಒಂದಾಗಿ ನಿಲ್ಲಬೇಕಾಗಿದೆ. ಇಲ್ಲದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಿಂದಲೇ ಸಾಕಷ್ಟು ಇವತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗ್ತಾ